ಸುದೀರ್ಘ 72 ವರ್ಷದ ಇತಿಹಾಸವನ್ನ ಹೊಂದಿರುವ ನಗರದ ಲೇಡಿ ಹಿಲ್ನ ಮಂಗಳ ಈಜುಕೊಳದ ಮುಂಭಾಗದಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ವಾರ್ಷಿಕೋತ್ಸವದ ಅಂಗವಾಗಿ ವಾರ್ಷಿಕ ಮಾರಾಟದ ಉದ್ಘಾಟನೆಯು ಮಳಿಗೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಲೇಡಿ ಹಿಲ್ ವೃತ್ತದ ಬಳಿ ಮಹಾನಗರ ಪಾಲಿಕೆ ಈಜುಕೊಳದ ಮುಂಭಾಗ ಸುದೀರ್ಘ 72 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ವಜ್ರಾಭರಣಗಳಿಗೆ ಹೆಸರಾಗಿದೆ. ಮೂರು 3500 ಚದರ ಅಡಿ ವಿಸ್ತೀರ್ಣದಲ್ಲಿ ಚಿನ್ನ ಮತ್ತು ವಜ್ರಾಭರಣ, ನವರತ್ನಗಳ 3000 ಚದರ ಅಡಿ ಸುಸಜ್ಜಿತ ಮಳಿಗೆ ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಇದೀಗ ವಾರ್ಷಿಕೋತ್ಸವದ ಅಂಗವಾಗಿ ಮಹೋನ್ನತ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ. ಕಾರ್ಯಕ್ರಮವನ್ನು ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಮಾನಾಥ್ ಹೆಗ್ಡೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯ ಪ್ರಸಿದ್ಧ ಆಭರಣಗಳ ಮಳಿಗೆಯಾದ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಗ್ರಾಹಕರಿಗಾಗಿ ಉತ್ತಮ ಹಾಗೂ ಗುಣಮಟ್ಟದ ಆಭರಣಗಳನ್ನು ನೀಡುತ್ತಿದೆ ಎಂದರು. ದಕ್ಷಿಣ ಕನ್ನಡಕ್ಕೆ ಒಂದು ಜ್ಯುವೆಲ್ಲರ್ಸ್ ಕೈ ಕೆಲಸದಲ್ಲಿ ಹೆಸರು ಬರಬೇಕಾದ್ರೆ ಇಡೀ ನಾರ್ತ್ನವರು ಬಂದು ಕೂಡ ಇಲ್ಲಿಯೇ ಬಂಗಾರವನ್ನು ಮಾಡಿಕೊಂಡು ಹೋಗುವ ಒಂದು ಸಮಯ ಇತ್ತು. ಈಗ ತುಂಬ ಜ್ಯುವೆಲ್ಲರ್ಸ್ ಬಂದಿದೆ. ಆದರೂ ಅದನ್ನು ಕಾದುಕೊಂಡು ಇಷ್ಟು ಸಮಯದಲ್ಲಿ ಆ ಒಂದು ಅಮೂಲ್ಯವಾದ ವಸ್ತುಗಳನ್ನು ಒಳ್ಳೆಯ ರೀತಿಯಿಂದ ಜನರಿಗೆ ಅದು ಕೂಡ ಅದು ಗ್ಯಾರಂಟಿಯಾಗಿ ಈಗ ಕೂಡ ಅದಕ್ಕೆ ಅವರೊಂದು ಸೈನ್ ಮಾಡ್ತಾರೆ. ಇನ್ನು ಎಷ್ಟೋ ವರ್ಷ ಹೋದರೂ ಕೂಡ ಆ ಬಂಗಾರಕ್ಕೆ ಹಾಲ್ಮಾರ್ಕ್ ಅದನ್ನೇ ಕೊಡುವಂಥ ಒಂದು ಸಂಸ್ಥೆ ಇದು. ಉತ್ತರ ಅಭಿವೃದ್ಧಿ ಆಗಲಿ ಮತ್ತು ರಂಗನಾಥ್ ಶೆಟ್ಟಿ ಮತ್ತು ಮಕ್ಕಳು ಮತ್ತು ಸೊಸೆಯಂದರು ಎಲ್ಲರೂ ಇದಕ್ಕೆ ಭಾಗಿಯಾಗಿದ್ದಾರೆ. ಬಳಿಕ ದೀಪ್ತಿ ಶರತ್ ಶೇಟ್ ಅವರು ಮಾತನಾಡಿ, ವಾರ್ಷಿಕೋತ್ಸವದ ಅಂಗವಾಗಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಆಭರಣಗಳಿಗೆ ವಿಶೇಷ ರಿಯಾಯಿತಿ ಇದ್ದು, ವಾರ್ಷಿಕ ಮಾರಾಟವು ಜೂನ್ 16ರಿಂದ 30ರವರೆಗೆ ನಡೆಯಲಿದ್ದು, ಗ್ರಾಹಕರಿಗೆ ಮಹೋನ್ನತ ಕೊಡುಗೆಯನ್ನ ನೀಡಲಾಗುತ್ತಿದೆ ಎಂದರು. ಸಂಭ್ರಮಕ್ಕೆ ಈ ಒಂದು ನಮ್ಮ ಒಂದು ಸಂಭ್ರಮಕ್ಕೆ ಒಂದು ಸಣ್ಣ ಒಂದು ಆಫರ್ ಸಹ ಇಟ್ಟಿದ್ದೇವೆ. ಅದು ನಮ್ಮ ಈ ಬಂಗಾರದ ಮೇಲೆ, ಚಿನ್ನದ ಮೇಲೆ 200 ರೂಪಾಯಿ ತನಕ ಆಫರ್, ಮತ್ತು ಡೈಮಂಡ್ ಮೇಲೆ 9,000 ತನಕ ಪರ್ ಕ್ಯಾರೆಟ್ ಮೇಲೆ ಆಫರ್, ಮತ್ತು ನಿಮಗೆ ಸಿಲ್ವರ್ ಇದ್ರ ಮೇಲೆ 10%, ಮತ್ತು ಈ ಜೆಮ್ ಸ್ಟೋನ್ಸ್, ಎಮ್ರಲ್ಡ್, ರೂಬಿ ಇದರ ಏನೇ ಆರ್ನಮೆಂಟ್ಸ್ ಇದರ ಮೇಲೆ 15% ಕಡಿತ. ಸೊ ನೀವೆಲ್ಲ ಬಂದು ನಮ್ಮ ಇದೊಂದು ಸಂಭ್ರಮಕ್ಕೆ ಪಾಲ್ಗೊಟ್ಟು ನಮಗೆ ನಿಮ್ಮ ಸಪೋರ್ಟ್ ಬೇಕು. ಕಾರ್ಯಕ್ರಮದಲ್ಲಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಮಾಲಕರಾದ ರವೀಂದ್ರ ಶೇಟ್, ಸುಧಾಕರ್ ರಾವ್ ಪೇಚಾವ್ರಾ, ವಾಸುದೇವ್ ರಾವ್, ಶರತ್ ಶೇಟ್, ಶಿವಾನಿ ಶೇಟ್, ಪ್ರಸನ್ನ ಶೇಟ್, ಪ್ರಸಾದ್ ಶೇಟ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.